ನಮಸ್ಕಾರ ಗೆಳೆಯರೆ, ದುನಿಪು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನೀವು ಎಂಚ ಉಳ್ಳರೆ. ಇತ್ತೀಚೆಗೆ ನಾನು ಸ್ವಲ್ಪ ಖುಷಿಯಾಗಿದ್ದೇನೆ, ಯಾಕಂದರೆ ಕರಾವಳಿಯ ಹೆಮ್ಮೆಯ ಭಾಷೆ ತುಳುವನ್ನು ನಾನು ನಿಮಗೆ ಕಲಿಸ್ತಾ ಇದ್ದೇನೆ. ನಿಮಗೆ ಸಹ ಖುಷಿ ಉಂಟು ಅಲ್ವಾ? ಹೌದು, ತುಳು ಭಾಷೆ ಒಂದು ಕೇವಲ ಸಂವಹನ ಮಾಧ್ಯಮ ಅಲ್ಲ, ಅದೊಂದು ಸಂಸ್ಕೃತಿ. ನೀವು ಕರಾವಳಿಯವರೇ ಆಗಿರಿ ಅಥವಾ ಬೇರೆ ಊರಿನವರೇ ಆಗಿರಿ, ತುಳು ಭಾಷೆಯ ಸಿಹಿಯನ್ನು ಸವಿಯೋದುಂಟಲ್ಲ, ಅದೊಂದು ಅದ್ಭುತವಾದ ವಿಷಯ. ತುಳು ಭಾಷೆಯನ್ನು ನಾವು ಎಷ್ಟು ಪ್ರೀತಿಯಿಂದ ಮಾತಾಡ್ತೇವೋ ಅದರಲ್ಲಿ ಅಷ್ಟೇ ಮಾಧುರ್ಯವಿರ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ನೇಹಿತರ ಜೊತೆ ಹರಟೆ ಹೊಡೆಯುವಾಗ ಚಿಕ್ಕ ಚಿಕ್ಕ ಮಾತುಗಳನ್ನು ಬಳಸ್ತೇವಲ್ವಾ, ಅದೇ ತರಹ ಆ ಮಾತುಗಳನ್ನು ತುಳುವಲ್ಲಿ ಹೇಗೆ ಹೇಳೋದಂತ ನೋಡುವ ಇವತ್ತಿನ ವಿಡಿಯೋದಲ್ಲಿ, ಆಯಿತಾ? ನಾವು ನಮ್ಮ ಸ್ನೇಹಿತರ ಜೊತೆ ತಮಾಷೆಯಾಗಿ ಪ್ರೀತಿಯಿಂದ ಏನೇನೋ ಮಾತಾಡ್ತಿರ್ತೀವಿ ಅಲ್ವಾ, ಅದರಲ್ಲಿ ಕೆಲವೊಂದು ವಾಕ್ಯಗಳನ್ನು ನಾನಿವತ್ತು ತಂದಿದ್ದೇನೆ. ಮೊದಲನೇದಾಗಿ, ಇದು ತಮಾಷೆ ಆಯಿತಾ, ಇದು ತಮಾಷೆ ಆಯಿತಾ. ಇದನ್ನು ತುಳುವಲ್ಲಿ ಹೀಗೆ ಹೇಳ್ತೀವಿ, ಒಂದು ಕುಸಾಲ್ ಅವ, ಒಂದು ಕುಸಾಲ್ ಅವ. ತಮಾಷೆ ಅಂದರೆ ತುಳುವಲ್ಲಿ ಕುಸಾಲ್. ಆಮೇಲೆ ಮುಂದಿನ ವಾಕ್ಯ, ನೀನೊಮ್ಮೆ ಸುಮ್ಮನೆ ಕೂತ್ಕೊಳ್ತೀಯಾ, ನೀನೊಮ್ಮೆ ಸುಮ್ಮನೆ ಕೂತ್ಕೊಳ್ತೀಯಾ. ಇದನ್ನು ತುಳುವಲ್ಲಿ ಹೀಗೆ ಹೇಳೋದು, ಈ ವರ ಮಣಿಪಂದೆ ಕುಲ್ಲುವನ, ಈ ವರ ಮಣಿಪಂದೆ ಕುಲ್ಲುವನ. ನೀನೊಮ್ಮೆ ಸುಮ್ಮನೆ ಕೂತ್ಕೊಳ್ತೀಯಾ, ಈ ವರ ಮಣಿಪಂದೆ ಕುಲ್ಲುವನ. ಹಾಗೆ ಮುಂದಿನ ವಾಕ್ಯ, ಇವತ್ತು ಎಲ್ಲಿಗೆ ಹೋಗೋಣ, ಇವತ್ತು ಎಲ್ಲಿಗೆ ಹೋಗೋಣ. ಇದನ್ನು ತುಳುವಲ್ಲಿ ಹೀಗೆ ಹೇಳೋದು, ಇನಿ ದೂರ ಪೋಯಿ, ಇನಿ ದೂರ ಪೋಯಿ. ಇವತ್ತು ಎಲ್ಲಿಗೆ ಹೋಗೋಣ, ಇನಿ ದೂರ ಪೋಯಿ. ಹಾಗೆ ಮುಂದಿನ ವಾಕ್ಯ, ಸಿನಿಮಾಕ್ಕೆ ಹೋಗೋಣ್ವಾ, ಸಿನಿಮಾಕ್ಕೆ ಹೋಗೋಣ್ವಾ. ಇದನ್ನು ತುಳುವಲ್ಲಿ ಹೀಗೆ ಹೇಳೋದು, ಪಿಕ್ಚರ್ಗೆ ಪೋಯಾ, ಪಿಕ್ಚರ್ಗೆ ಪೋಯಾ. ಮುಂದಿನ ವಾಕ್ಯ, ನೀನು ಬರ್ತೀಯಾ ಅಲ್ವಾ, ನೀನು ಬರ್ತೀಯಾ ಅಲ್ವಾ. ಇದನ್ನು ತುಳುವಲ್ಲಿ ಹೀಗೆ ಹೇಳೋದು, ಈ ಬರ್ಪಾತ, ಈ ಬರ್ಪಾತ. ಮುಂದಿನ ವಾಕ್ಯ, ನೀನೀಗ ಎಲ್ಲಿದ್ದೀಯಾ, ನೀನೀಗ ಎಲ್ಲಿ ಇದ್ದೀಯಾ. ಇದನ್ನು ತುಳುವಲ್ಲಿ ಹೀಗೆ ಹೇಳೋದು, ಈ ಇತ್ತೆ ಓಲುಲ್ಲ, ಈ ಇತ್ತೆ ಓಲುಲ್ಲ. ನೀನೀಗ ಎಲ್ಲಿದ್ದೀಯಾ, ಈ ಇತ್ತೆ ಓಲುಲ್ಲ. ಮುಂದಿನ ವಾಕ್ಯ, ನಿನಗೆ ಇದು ಇಷ್ಟವಾಯಿತಾ, ನಿನಗೆ ಇದು ಇಷ್ಟವಾಯಿತಾ. ಇದನ್ನು ತುಳುವಲ್ಲಿ ಹೀಗೆ ಹೇಳೋದು, ನಿಕ್ಕು ಒಂದು ಇಷ್ಟ ಆಂಡ, ನಿಕ್ಕು ಒಂದು ಇಷ್ಟ ಆಂಡ. ಮುಂದಿನ ವಾಕ್ಯ, ನನಗೆ ಇದು ತುಂಬ ಇಷ್ಟವಾಯಿತು, ನನಗೆ ಇದು ತುಂಬ ಇಷ್ಟವಾಯಿತು. ಇದನ್ನು ತುಳುವಲ್ಲಿ ಹೀಗೆ ಹೇಳೋದು, ಎಂಕು ಒಂದು ಮಸ್ತ್ ಇಷ್ಟ ಆಂಡ್, ಎಂಕು ಒಂದು ಮಸ್ತ್ ಇಷ್ಟ ಆಂಡ್. ನನಗೆ ಇದು ತುಂಬ ಇಷ್ಟವಾಯಿತು, ಎಂಕೊಂದು ಮಸ್ತ್ ಇಷ್ಟ ಆಂಡ್. ಮುಂದಿನ ವಾಕ್ಯ, ನನಗೆ ಇದು ಇಷ್ಟವಾಗಲಿಲ್ಲ, ನನಗೆ ಇದು ಇಷ್ಟವಾಗಲಿಲ್ಲ. ಇದನ್ನು ತುಳುವಲ್ಲಿ ಹೀಗೆ ಹೇಳೋದು, ಎಂಕೊಂದು ಇಷ್ಟ ಆಯ್ಜಿ, ಎಂಕೊಂದು ಇಷ್ಟ ಆಯ್ಜಿ. ನನಗೆ ಇದು ಇಷ್ಟವಾಗಲಿಲ್ಲ, ಎಂಕೊಂದು ಇಷ್ಟ ಆಯ್ಜಿ. ಮುಂದಿನ ವಾಕ್ಯ, ನೀನು ಯಾಕೆ ಹೀಗೆ ಮಾಡ್ತಿದ್ದೀಯಾ, ನೀನು ಯಾಕೆ ಹೀಗೆ ಮಾಡ್ತಿದ್ದೀಯಾ. ಇದನ್ನು ತುಳುವಲ್ಲಿ ಹೀಗೆ ಹೇಳೋದು, ಈ ದಾಯೆ ಇಂಚ ಮಲ್ತೊಂದುಲ್ಲ, ಈ ದಾಯೆ ಇಂಚ ಮಲ್ತೊಂದುಲ್ಲ. ನೀನು ಯಾಕೆ ಹೀಗೆ ಮಾಡ್ತಿದ್ದೀಯಾ, ಈ ದಾಯೆ ಇಂಚ ಮಲ್ತೊಂದುಲ್ಲ. ಗೆಳೆಯರೆ, ಮತ್ತೊಂದು ವಿಷಯ ಏನಪ್ಪ ಅಂದರೆ, ಕಳೆದ ವಿಡಿಯೋಗೆ ನನಗೊಂದು ಕಮೆಂಟ್ ಬಂದಿತ್ತು, ತಂಗಿ ತುಳುವಿನಲ್ಲಿ ಯಾವಾಗಲೂ ಬಹುವಚನದಲ್ಲಿಯೇ ಸಂಬೋಧಿಸುವುದು, ಈ ಅಲ್ಲ ಅಲ್ಲಿ ಈರ ಅಂತ ಆಗಬೇಕು ಅಂತ. ಹೌದು, ನಾವು ನಮಗಿಂತ ದೊಡ್ಡವರಿಗೆ ಹಿರಿಯರಿಗೆ ಬಹುವಚನದಲ್ಲಿಯೇ ಗೌರವ ಕೊಟ್ಟು ಮಾತಾಡಿಸುವುದು, ಆಯಿತಾ? ಹಾಗೆಯೇ ನಮಗಿಂತ ವಯಸ್ಸಿನಲ್ಲಿ ಚಿಕ್ಕವರು ಅಥವಾ ನಮ್ಮ ಸ್ನೇಹಿತರ ಜೊತೆ ನಾವು ಹಾಗೆ ಮಾತಾಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಒಬ್ಬ ಸ್ನೇಹಿತನಿಗೆ ಹೋಗಿ ಬನ್ನಿ ಅಂತ ಕರೆದರೆ ಹೇಗಿರುತ್ತೆ ಹೇಳಿ. ಯಾಕಂದರೆ ನಾವು ದಿನಾಲೂ ಒಟ್ಟಿಗೆ ಇರುವವರು, ನಾವು ತುಂಬ ಗೌರವ ಕೊಟ್ಟು ಮಾತಾಡಿದರೆ ಅವರಿಗೆ ಹೇಗೆ ಅನಿಸ್ಬೋದು ಅಂತೇಳಿ. ಬಾರೋ ಅಂತ ಕರೆಯುವಲ್ಲಿ ಬನ್ನಿ ಅಂತ ಕರೆದರೆ ಹೇಗಿರುತ್ತೆ ಅಲ್ವಾ? ಹಾಗೆ ಎಲ್ಲಿ ಗೌರವ ಕೊಟ್ಟು ಮಾತಾಡಿಸಬೇಕು ಅಲ್ಲೆಲ್ಲ ನಾವು ಗೌರವ ಕೊಟ್ಟೇ ಮಾತಾಡಿಸ್ತೇವೆ. ಹಾಗೆ ಹೋಗು ಬಾ ಅಂತ ಏಕವಚನದಲ್ಲಿ ಮಾತಾಡಿಸಿದರೆ ನಾವು ಅವರ ಮೇಲೆ ಗೌರವ ಇಲ್ಲ ಅಂತಲ್ಲ, ನಾವು ಅವರನ್ನು ಪ್ರೀತಿಯಿಂದಲೇ ಕರೆಯೋದಲ್ವಾ, ಅಷ್ಟೇ, ಬೇರೇನಿಲ್ಲ. ನೋಡಿದ್ರಲ್ವ ಗೆಳೆಯರೆ, ತುಳು ಭಾಷೆ ಮಾತಾಡೋದು ಅದೆಷ್ಟು ಸುಲಭ ಅಂತ. ನಮ್ಮ ದಿನನಿತ್ಯದ ಮಾತುಕತೆಗಳಲ್ಲಿ ಈ ಸಣ್ಣ ಸಣ್ಣ ಪದಗಳನ್ನು ಬಳಸ್ತಾ ಹೋದರೆ ಭಾಷೆ ಎಷ್ಟು ಬೇಗ ನಮ್ಮದಾಗ್ತದೆ ಅನ್ನೋದು ನಮಗೆ ಗೊತ್ತಾಗಲ್ಲ.
ಮತ್ತು ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಯಾವ ತುಳು ಶಬ್ದವನ್ನು ಬಳಸ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ತುಳು ಕಲಿಸುವ ನನ್ನದೊಂದು ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟು ಯಾವಾಗಲೂ ಬೇಕು. ಸೊಲ್ಮೇಲು ಗೆಳೆಯರೇ.